ತುರುವೇಕೆರೆ ತಾಲೂಕಿನ ದೊಡ್ಡ ಮಲ್ಲಿಗೆಗೆರೆ ಪಾಳ್ಯ ಗ್ರಾಮದಲ್ಲಿ 40 ರಿಂದ 50 ರೈತರ ಗ್ರಾಮ ಠಾಣೆಗೆ ಸೇರಿದ ಜಮೀನುಗಳಿದ್ದು, ಆ ಜಮೀನಿಗೆ ಹೋಗುವ ದಾರಿಯೂ ಕೂಡ ನಕಾಶೆಯಲ್ಲಿದ್ದು, ಆ ದಾರಿಗೆ ಅಡ್ಡಲಾಗಿ ಅದೇ ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿ ಸುಶೀಲಮ್ಮ ಎಂಬುವರು ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಹಾದು ಹೋಗಲು ಮಾರ್ಗವಿಲ್ಲದಂತೆ ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ರಸ್ತೆಯಲ್ಲಿ ಕಟ್ಟಡ ಕಟ್ಟಿದ್ದಾರೆ. ಇದರ ಸಂಬಂಧ ಅದೇ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುದಾಸಿರ್ ಹಾಗೂ ಊರಿನ ಮುಖಂಡರಾದ ಧರಣೇಶ್, ಶಂಕರಣ್ಣ, ಅಕ್ರಮ್ ಪಾಷಾ ಜೊತೆಗೆ ಊರಿನ ಗ್ರಾಮಸ್ಥರು ಕೂಡ ಸೇರಿ ಈ ಹಿಂದೆ ಇದ್ದಂತಹ ತಹಶೀಲ್ದಾರ್ ಆದ ನೈಮುನ್ನಿಸಾ ಮತ್ತು ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ ಆಗಿದ್ದಂತಹ ಜಿ ಕುಮಾರ್ ಅವರಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದರು. ನಂತರ ಈ ಇಬ್ಬರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ಕಟ್ಟಡ ಕಟ್ಟಿರುವವರಿಗೆ ಇಲ್ಲಿ ಯಾವುದೇ ರೀತಿ ಅಕ್ರಮವಾಗಿ ಕಟ್ಟಡ ಕಟ್ಟಬಾರದು ಎಂದು ಹೇಳಿದ್ರು. ಆದರೂ ಕೂಡ ಅಧಿಕಾರಿಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಅಂಗನವಾಡಿ ಶಿಕ್ಷಕಿಯಾದ ಸುಶೀಲಮ್ಮ ಅಕ್ರಮವಾಗಿ ಗ್ರಾಮಸ್ಥರುಗಳು ಹಾದು ಹೋಗುವ ಸರ್ಕಾರಿ ದಾರಿಗೆ ಅಡ್ಡಲಾಗಿ 30-40 ಅಡಿ ಕಟ್ಟಡವನ್ನು ಕಟ್ಟಿ ಗ್ರಾಮಸ್ಥರುಗಳ ಮೇಲೆ ದರ್ಪ ತೋರಿದ್ದಾರೆ. ಕೊನೆಗೆ ಗ್ರಾಮಸ್ಥರುಗಳು ಊರಿನ ಮುಖಂಡರುಗಳು ಸೇರಿ ಹಾಲಿ ಇರುವ ತಹಶೀಲ್ದಾರ್ ವೈ.ಎಂ. ರೇಣುಕುಮಾರ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಸತೀಶ್ ಅವರಿಗೆ ಅರ್ಜಿಗಳನ್ನು ಕೊಟ್ಟಿದ್ರು. ಇಂದು ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಸ್ಥಳದಲ್ಲೇ ಹಾಜರಿದ್ದು ಸರ್ಕಾರಿ ಸರ್ವೆ ಅಧಿಕಾರಿಗಳನ್ನು ಕರೆಸಿ ಸರ್ವೆಯನ್ನು ಮಾಡಿಸಿ ಅಕ್ರಮವಾಗಿ ಕಟ್ಟಿಕೊಂಡ ಮಾಲೀಕನನ್ನು ಕರೆಸಿ ನಿಮಗೆ ಎಷ್ಟು ಬಾರಿ ನೋಟಿಸ್ ಕೊಟ್ಟರೂ ತೆರವು ಮಾಡಿಕೊಂಡಿಲ್ಲ, ಇದು ಅಕ್ರಮ ಕಟ್ಟಡ, ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ಟಬಾರದು ಎಂದು ಹೇಳಿ ಸ್ಥಳದಲ್ಲೇ ಇದ್ದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಭಿಲಾಷ್ ಹಾಗೂ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಅವರಿಗೆ 2 ದಿನಗಳಲ್ಲಿ ಈ ಕಟ್ಟಡವನ್ನು ನೆಲಸಮಗೊಳಿಸಬೇಕು ಎಂದು ತಾಲೂಕು ದಂಡಾಧಿಕಾರಿ ಮತ್ತು ತಾಲೂಕು ಮುಖ್ಯ ನಿರ್ವಹಣಾಧಿಕಾರಿ ಆದೇಶ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುದಾಸಿರ್, ಊರಿನ ಮುಖಂಡ ಧರಣೇಶ್, ಗೌರಮ್ಮ, ಅಕ್ರಮ್ ಪಾಷಾ, ಚಂದ್ರಶೇಖರ, ರವಿ, ನಂಜಪ್ಪ, ವೆಂಕಟಾಚಲ, ಗಂಗಣ್ಣ, ನಜೀರ್ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು. ಈ ದಿನ ದೊಡ್ಡ ಮಲ್ಲಿಗೆರೆ ಪಾಳ್ಯದಲ್ಲಿ ಒಂದು ರಸ್ತೆ ಒತ್ತುವರಿಯಾಗಿದೆ ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಬಂದು ಸ್ಥಳವನ್ನು ನಾನು ಮತ್ತು ತಹಶೀಲ್ದಾರ್ ಅವರು ಪರಿಶೀಲನೆ ಮಾಡಿದ್ದೀವಿ. ಆ ಪ್ರಕಾರವಾಗಿ ರಸ್ತೆ ಒತ್ತುವರಿಯಾಗಿರೋದು ಕಂಡು ಬಂದಿರ್ತದೆ. ಆ ರಸ್ತೆಯನ್ನು ಒತ್ತುವರಿ ಮಾಡಲಿಕ್ಕೆ ಒತ್ತುವರಿ ಮಾಡಿರೋರಿಗೆ ಈಗ ಆಲ್ರೆಡಿ ನೋಟಿಸನ್ನು ಕೊಟ್ಟಿದ್ದೀವಿ. ಇದುವರೆಗೂ ಅವರು ತೆರವುಗೊಳಿಸ್ತಾ ಇರೋದ್ರಿಂದ ಕಾನೂನಾತ್ಮಕವಾಗಿ ನಾವೇ ಗ್ರಾಮ ಪಂಚಾಯತಿ ವತಿಯಿಂದ ಇನ್ನು 3 ದಿನದೊಳಗಡೆ ಇದನ್ನು ತೆರವುಗೊಳಿಸಿ ಖುಲ್ಲಾಪಡಿಸ್ಕೊಡ್ತೀವಿ. ಇದು ಇವ್ರು ಮಾಡಿರೋದು ಅಕ್ರಮ ಅಂತ ಸರ್? ಹೌದು, ಅಕ್ರಮ. ಗ್ರಾಮ ಠಾಣೆ